ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ನೇರಂಬೋಳು ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಕಳೆದ 3 ತಿಂಗಳಿನಿಂದ ಸಮರ್ಪಕವಾಗಿ ನೀರು ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳು ನೀರಿಗಾಗಿ ಪುರಸಭೆಯ ಬಾಗಿಲು ಬಡಿದಿದ್ದಾರೆ. ಈ ಪರಿಸರದಲ್ಲಿ 2 ದಿನಕ್ಕೊಮ್ಮೆ ಕೇವಲ ಅರ್ಧ ಗಂಟೆ ಮಾತ್ರ ನೀರು ಸರಬರಾಜಾಗ್ತಾ ಇದ್ದು ಅದು ಸಹ ಸಪೂರದಲ್ಲಿ ಬರ್ತಿದೆ. ಕೇವಲ 750 ಲೀಟರ್ನಷ್ಟು ನೀರು ಸಂಗ್ರಹವಾಗ್ತಿದೆ. ಈ ನೀರು ದಿನನಿತ್ಯದ ಅಗತ್ಯಗಳಿಗೆ ಸಾಕಾಗ್ತಾ ಇಲ್ಲ. ನೀರಿನ ಕೊರತೆಯಿಂದ ಮನೆಯ ಕೆಲಸಗಳು ಕೂಡ ಕಷ್ಟಕರವಾಗಿದ್ದು ಟ್ಯಾಂಕರ್ ಮೂಲಕ ನೀರು ತರಿಸಿಕೊಳ್ಳಲು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹತ್ತಾರು ಮನೆಗಳ ನಿವಾಸಿಗಳು ಕಳೆದ ಕೆಲವು ತಿಂಗಳಿನಿಂದ ಸಂಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಭಾಗದಲ್ಲಿ ಬೃಹತ್ ನೀರು ಸರಬರಾಜು ಯೋಜನೆಯ 2ನೇ ಹಂತದ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಆಗ್ತಿದೆ. ಆರಂಭದಲ್ಲಿ ದಿನದ 24 ಗಂಟೆ ನೀರು ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ಈಗ ದಿನಕ್ಕೆ ಅರ್ಧ ಗಂಟೆಯೂ ನೀರು ಸರಿಯಾಗಿ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ನೇರಂಬೋಳು ಪ್ರದೇಶವು ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿದ್ದರೂ ಗ್ರಾಮೀಣ ಸ್ವರೂಪ ಹೊಂದಿದೆ. ಈ ಪ್ರದೇಶವು ಬಂಟ್ವಾಳ ಕಸ್ಬಾ ಗ್ರಾಮದ ಅಗ್ರರ್ ಸಮೀಪದ ಮುಖ್ಯ ರಸ್ತೆಯಿಂದ ಕೆಳಭಾಗದಲ್ಲಿದ್ದು ಮೇಲ್ಭಾಗದಲ್ಲಿರುವ ಮನೆಗಳಿಗೆ ನೀರು ಸರಬರಾಜಾಗ್ತಿದೆ. ಆದರೆ ಕೆಳಭಾಗದಲ್ಲಿರುವ ಹಲವಾರು ಮನೆಗಳಿಗೆ ನೀರು ತಲುಪದೆ ನಿವಾಸಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ.